ಕೂಡ ಆದರೂ ಬಿ ಜೆ ಪಿಯ ಮತ್ತು ನಮ್ಮ ನಾಯಕರ ಏನು ಒಳ್ಳೆಯ ವಿಚಾರಗಳನ್ನು ಸ್ವೀಕಾರ ಮಾಡಲಿ ಶುರು ಮಾಡಿದ್ರು, ಅದು ಸಂತೋಷದ ವಿಚಾರ. ಅದು ಅವರು ಆಲೋಚನೆ ಮಾಡಬೇಕು. ಬಿ ಜೆ ಪಿ ಅಲ್ಲ, ಅವ್ರು ಬರುವಾಗ ನಾವು ಬೇಡ ನಾವು ಆಲೋಚನೆ ಮಾಡ್ತೀವಿ. ಯಾಕಂದರೆ ನಮಗೆ ನೋಡಿ, ನಮಗೆ ಈ ಹಿಂದೆ ನಮಗೆ 2-3 ಬಾರಿ ಕೈ ಅನುಭವ ಆಗಿದೆ. ದನ ಬಂದರೆ ಕರು ಬರ್ತೇನೆ ಹೇಳಿದರು, ನಮಗೆಲ್ಲ ಗೊತ್ತಿಲ್ಲ ಅವರ ಮಾನಸಿಕತೆ ಏನಿದೆ, ಅವರು ಬರ್ತಾರಾ ಹೋಗ್ತಾರೆ. ಆದರೆ ಅವ್ರು ಬರುವುದು ಅಂತ ಆದರೆ ನಮ್ಮ ಪಕ್ಷ ಹೇಗಂದರೆ, ನಮ್ಮ ಸಿದ್ಧಾಂತವನ್ನು ಬರೋದು ಖಂಡಿತವನ್ನು ಸ್ವಾಗತ ಮಾಡ್ತೇವೆ. ಆದರೆ ಗಡಿ ಅವರ ಏನು ಇದು ಚೇಂಜ್ ಇದ್ದರೆ, ಬದಲಾವಣೆ ಇದ್ದರೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಏಕಾಏಕಿ ತಗೊಳ್ಳಿಕ್ಕೆ ಇಲ್ಲಿಯ ಸ್ಥಳೀಯ ಕಾರ್ಯಕರ್ತರು, ಇಲ್ಲಿಯ ಸ್ಥಳೀಯ ನಾಯಕರ ಹತ್ರ ಒಂದು ಹಂತದ ಮಾತುಕತೆ ಕೊಟ್ಟು ನಾವು ಮಾಡಬೇಕು. ಏಕಾಏಕಿ ತಗೊಳ್ಳಿಕ್ಕೆ ಬರೋದಿಲ್ಲ ಪಕ್ಷದ ವಿಚಾರದಲ್ಲಿ ನಾವು ಇಲ್ಲಿ. ಯಾಕಂದರೆ ಅವರಿಂದ ಕೆಲವು ನಮ್ಮ ಕಾರ್ಯಕರ್ತರಿಗೆ ಬೇಜಾರಾಗಿರ್ಬೋದು, ಇದೆಲ್ಲ ಮಾತಾಡಿಕೊಂಡು ಮತ್ತು ನಾವು ವಿರೋಧ ಇಲ್ಲ ಬರೋ ಬಗ್ಗೆ. ಆದರೆ ಏಕಾಏಕಿ ತಗೊಳ್ಳಿಕ್ಕಾಗಲ್ಲ. ನಮ್ಮ ವರಿಷ್ಠರು ನಿರ್ಧಾರ ಮಾಡಬೇಕು, ಎಲ್ಲವೂ ಚರ್ಚೆ ಆಗಬೇಕು.